ಯೂಶ್ವಲ್ ಆಗಿ ಈ ಅಯ್ಯಂಗಾರ್ ಬ್ರಾಹ್ಮಿನ್ಸ್ ಮನೆಯಲ್ಲಿ ಮಾಡ್ತಾರಲ್ವ, ಆ ಸಾಂಬಾರು ತುಂಬಾ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರ ಮೇನ್ ಸೀಕ್ರೆಟ್ ಅಂತಂದರೆ ಅವರ ಸಾಂಬಾರು ಪುಡಿ. ಆ ಸಾಂಬಾರು ಪುಡಿಯನ್ನು ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈ ವಿಶೇಷವಾಗಿರುವಂತಹ ಅಯ್ಯಂಗಾರ್ ಬ್ರಾಹ್ಮಿನ್ ಶೈಲಿಯಲ್ಲಿ ಮಾಡುವಂತಹ ಸಾಂಬಾರು ಪುಡಿ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಸಾಂಬಾರು ಪುಡಿ ಮಾಡಲಿಕ್ಕೆ ನಾವು ಗುಂಟೂರು ಅಂದರೆ ಖಾರ ಮೆಣಸು ಇದೆಯಲ್ವ, ಅದನ್ನೇ ಯೂಸ್ ಮಾಡಬೇಕಾಗುತ್ತೆ. ಬ್ಯಾಡಗಿ ಮೆಣಸು ಬೇಡ, ಯಾಕಂತಂದರೆ ಸ್ವಲ್ಪ ಖಾರನೇ ಬರುತ್ತೆ ಇದು. ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇವಾಗ 1 ಕಪ್ಪಷ್ಟು ನಾವು ಗುಂಟೂರು ಮೆಣಸು ಹಾಕಬೇಕು. ನಿಮಗೆ 1 ಕಪ್ ಮೆಷರ್ಮೆಂಟ್ ಸಿಕ್ಕಿಲ್ಲ ಅಂತಂದರೆ ಒಂದು 25ರಷ್ಟು ನಾವು ಗುಂಟೂರು ಮೆಣಸನ್ನು ಹಾಕೋಬಹುದು. ಯೂಶ್ವಲ್ ಆಗಿ ಇದಕ್ಕೆ ಮೆಣಸು ಜಾಸ್ತಿ ಹಾಕುವಂಥದ್ದು. ಅದನ್ನ ಚೆನ್ನಾಗಿ ಹುರಿದ್ಕೋಬೇಕು. ಮೆಣಸು ಸ್ವಲ್ಪ ದಪ್ಪ ಉಬ್ಬಿ ಬರುತ್ತೆ ನೋಡಿ, ಕ್ರಿಸ್ಪಿ ಆಗುತ್ತೆ ನೋಡಿ, ಅಷ್ಟರ ತನಕ ನಾವು ಹುರಿದ್ಬಿಟ್ಟು ಅದಾದ ನಂತರ ಒಂದು ಪಾತ್ರೆಗೆ ಅದನ್ನ ತೆಗೆದ್ಬಿಟ್ಟು ಹಾಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿದ್ಕೊಳ್ಳಿ. ಇವಾಗ 1 ಕಪ್ಪಷ್ಟು ಮೆಣಸನ್ನು ತಗೊಂಡ್ರೆ ಮುಕ್ಕಾಲು ಕಪ್ಪಷ್ಟು ಕೊತ್ತಂಬರಿ ಬೀಜನ ತಗೋಬೇಕು. ಇದಕ್ಕೆ ಮೆಣಸು ಮತ್ತು ಕೊತ್ತಂಬರಿ ಬೀಜನೇ ಜಾಸ್ತಿ. ಎಷ್ಟು ಮೆಣಸು ತಗೊತೀರಾ ಅದರ ಮುಕ್ಕಾಲು ಭಾಗದಷ್ಟು ನಾವು ಕೊತ್ತಂಬರಿ ಬೀಜನ ಹುರಿದ್ಕೋಬೇಕು. ಕೊತ್ತಂಬರಿ ಬೀಜ ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಅದನ್ನ ತೆಗೆದ್ಬಿಡಿ. ಈಗ 1/4 ಕಪ್ಪಷ್ಟು ಕಾಳುಮೆಣಸು, 1 ಕಪ್ ಮೆಣಸಿಗೆ 1/4 ಕಪ್ಪಷ್ಟು ಕಾಳುಮೆಣಸು, 1/4 ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ಪಷ್ಟು ಕಡಲೆಬೇಳೆ, ಇಷ್ಟನ್ನು ಹಾಕೋಬೇಕಾಗುತ್ತೆ. ನಾನು ನಿಮಗಿದ್ರ ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕರೆಕ್ಟಾಗಿ ಅಲ್ಲಿ ಕೂಡ ನೋಡ್ಕೊಳ್ಳಿ. ಬೇಳೆ ಕಲರ್ ಚೇಂಜ್ ಆಗೋ ತನಕ ಹುರಿದ್ಕೊಂಡು ಅರೋಮ ಬರೋ ತನಕ ಹುರಿದ್ಕೋಬೇಕು. ಅದನ್ನು ಕೂಡ ತೆಗೆದು ಆ ಪಾತ್ರೆಗೇ ಹಾಕ್ಕೊಳ್ಳಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಮೆಂತೆ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಇದೆರಡನ್ನು ಹಾಕ್ಕೊಂಡು ಕೊನೆಗೆ ಹುರಿದ್ಕೊಳ್ಳೋಣ. ನೀವು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ಹುರಿದ್ಕೋಬೇಕು ಅಂತಿಲ್ಲ, ಸಪ್ರೇಟಾಗಿ ಬೇಕಾದರೂ ಹುರಿದ್ಕೋಬಹುದು. ಮೆಂತೆ ಕಲರ್ ಚೇಂಜ್ ಆಗೋ ತನಕ ಹುರಿಕೊಂಡು ಕೊನೆಗೆ 1/4 ಕಪ್ಪಷ್ಟು ಕೊಬ್ಬರಿ, 1 ಮುಷ್ಟಿಯಷ್ಟು ಕರಿಬೇವು, ಇದನ್ನು ಕೂಡ ಹುರಿದ್ಕೋಬೇಕಾಗುತ್ತೆ. ಇನ್ನೊಂದು ಇಲ್ಲಿ ನೀವೇನು ಗಮನಿಸ್ಬೋದು ಅಂತಂದರೆ, ನಾವು ಈ ಸಾಂಬಾರು ಪುಡಿಗೆ ಯೂಶ್ವಲಿ ಸಾಂಪ್ರದಾಯಿಕ ಪ್ರಕಾರ ಮಾಡೋದಿದ್ರೆ ಅವರು ಜೀರಿಗೆ ಹಾಕಲ್ಲ. ಟಿಪಿಕಲ್ ಅಯ್ಯಂಗರ್ ಶೈಲಿಯಲ್ಲಿ ಮಾಡುವಂತಹ ಸಾಂಬಾರು ಪುಡಿ ಇದು. ತಣ್ಣಗಾದ ನಂತರ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ನಾವು ರುಬ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ಇಷ್ಟೇ, ಬೇರೆ ಏನು ಹಾಕುವಂಗಿಲ್ಲ. ನೈಸಾಗಿ ರುಬ್ಕೊಳ್ಳಿ. ಸಖತ್ ಫ್ಲೇವರ್ಡ್, ತುಂಬಾ ಘಮಘಮ ಅನ್ನುವಂತಹ ಅಯ್ಯಂಗಾರ್ ಬ್ರಾಹ್ಮಿನ್ ಶೈಲಿಯಲ್ಲಿ ಮಾಡಿದಂತಹ ಸಾಂಬಾರು ಪುಡಿ ರೆಡಿಯಾಗಿದೆ. ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಇಂಗು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಗ್ರೈಂಡ್ ಆದ ನಂತರನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು, ಅಥವಾ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಕೂಡ ನೀವು ಹಾಕ್ಕೊಂಡು ಬಿಡ್ಬೋದು, ಏನು ತೊಂದರೆ ಇಲ್ಲ. ಸೂಪರ್ ಆಗಿರುವಂತಹ ಸಾಂಬಾರು ಪುಡಿ ರೆಡಿಯಾಗಿದೆ. ನೀವು ಇದನ್ನ ಯಾವುದಾದ್ರೂ ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಎಷ್ಟು ತಿಂಗಳು ಬೇಕಾದರೂ ಇಡ್ಬೋದು. ಒಂದು ಮಿನಿಮಮ್ ಅಂತಂದರೆ ಒಂದು 6 ತಿಂಗಳಾದರೂ ಬರುತ್ತೆ. ಯಾವುದೇ ಸಾಂಬಾರು ಮಾಡಿ ನಿಮ್ಮ ಸಾಂಬಾರಿಗೆ ಅನುಸಾರವಾಗಿ 1-2 ಟೇಬಲ್ ಸ್ಪೂನಷ್ಟು ಈ ಸಾಂಬಾರು ಪುಡಿನ ಹಾಕಿದರೆ ಸಾಂಬಾರು ಫ್ಲೇವರ್ ಸಖತ್ತಾಗಿ ಬರುತ್ತೆ. ನಾರ್ಮಲಾಗಿ ಸಾಂಬಾರು ಪುಡಿ ಮಾಡಿರ್ತೀರಾ, ಒಂದ್ಸರಿ ಈ ಥರ ಅಯ್ಯಂಗಾರ್ ಶೈಲಿಯಲ್ಲಿ ಸಾಂಬಾರು ಪುಡಿನ ಮಾಡಿ ಸಾಂಬಾರನ್ನು ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದರ ಡಿಫ್ರೆನ್ಸ್ ಹೇಗೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಈ ಸಾಂಬಾರು ಕೂಡ ಸಖತ್ತಾಗಿ ಬಂದಿದೆ. ಈ ಸೊಪ್ಪಿನ ಸಾರಿಗೆ ಇದೇ ಸಾಂಬಾರು ಪುಡಿಯನ್ನು ನಾನು 2 ಟೇಬಲ್ ಸ್ಪೂನಷ್ಟು ಹಾಕಿ ರೆಡಿ ಮಾಡಿದ್ದೇನೆ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಕರೆಕ್ಟಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಫೀಡ್ಬ್ಯಾಕನ್ನು ಕೂಡ ಕೊಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಆಲ್.